ಕಾಪು ಜನ ಕಲ್ಯಾಣದ ಬಗ್ಗೆ ತನ್ನದೇ ಆದ ದೂರದೃಷ್ಟಿಯನ್ನು ಹೊಂದಿತ್ತು. ಚುನಾವಣೆಯಲ್ಲಿ ಗೆಲ್ಲುವುದಕ್ಕಾಗಿ ವಾಮ ಮಾರ್ಗಗಳನ್ನು ಅನುಸರಿಸದೆ ಜನರ ಭಾವುಕತೆಯನ್ನ ಕೆಣಕದ ಮೌಲ್ಯಗಳಿಗೆ ಬದ್ಧವಾಗಿ ಈ ಬಾರಿ ಕಾಪು ಪುರಸಭೆ ಚುನಾವಣೆಯಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ 2 ಸ್ಥಾನಗಳಿಗೆ ಸ್ಪರ್ಧಿಸಲಿದೆ ಎಂದು ಜಿಲ್ಲಾಧ್ಯಕ್ಷ ಅಬ್ದುಲ್ ಅಸೀಸ್ ಉದ್ಯಾವರ ಅವರು ಕಾಪು ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಎಲ್ಲ ವರ್ಗದ ಜನರನ್ನು ಪರಸ್ಪರ ಹೊಂದಾಣಿಕೆಯಿಂದ ಒಟ್ಟಿಗೆ ಕೊಂಡೊಯ್ಯುವ ಮನೋಭಾವ ಉಳ್ಳವರಾಗಿದ್ದು ತನ್ನ ವಾರ್ಡ್ಗಳ ಅಗತ್ಯತೆಗಳ ಜನರ ಬೇಡಿಕೆಗಳ ಬಗ್ಗೆ ಸ್ಪಷ್ಟ ತಿಳುವಳಿಕೆಯುಳ್ಳ ಅಭಿವೃದ್ಧಿಯ ಬಗ್ಗೆ ಸಮಗ್ರವಾಗಿ ತಿಳಿದುಕೊಂಡಿರುವ 15ನೇ ಬಡವರ ಗೊತ್ತು ವಾರ್ಡ್ನಲ್ಲಿ ಗುಲ್ಯಾನ್ ಮಹಮ್ಮದ್ ಹಾಗೂ ಮಾಜಿ ಪಂಚಾಯತ್ ಸದಸ್ಯರಾದ ಅನ್ವರ್ ಅಲಿ 19ನೇ ಕೊಂಬಗುಡ್ಡೆ ವಾರ್ಡ್ನಲ್ಲಿ ಸ್ಪರ್ಧಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಈ ವೇಳೆ ಶಹಜಾನ್ ತೋನ್ಸೆ, ಗುಲ್ಯಾನ್ ಮೊಹಮ್ಮದ್, ಅನ್ವರ್ ಅಲಿ, ದಿನಕರ್ ಉಚಿಲ, ಅಸ್ಫಕ್ ಅಬ್ದುಲ್ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಕಾಪು ಪುರಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸುವ ಉದ್ದೇಶವು ಇದೇ ಆಗಿದೆ. ಆದ್ದರಿಂದ ಈ 2 ವಾರ್ಡ್ಗಳಲ್ಲಿ ಸ್ಪರ್ಧಿಸುತ್ತಿರುವ ಅನ್ವರ್ ಕಾಪು ಮತ್ತು ಗುಲ್ಶಾನ್ ಮೊಹಮ್ಮದ್ ಇವರುಗಳು ಸದ್ರಿ ಕ್ಷೇತ್ರದಲ್ಲಿ ಸ್ಪರ್ಧಿಸಿದ ಇತರೆಲ್ಲ ಅಭ್ಯರ್ಥಿಗಳಿಗಿಂತ ಯೋಗ್ಯ ಅಭ್ಯರ್ಥಿಗಳಾಗಿದ್ದು ಅವರನ್ನು ತಮ್ಮ ಪ್ರತಿನಿಧಿಗಳಾಗಿ ಆಯ್ಕೆ ಮಾಡಬೇಕೆಂದು ಮತದಾರರಲ್ಲಿ ಮಾಧ್ಯಮದ ಮೂಲಕ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ವಿನಂತಿ ಸೇರಿತು. ಈ ಚುನಾವಣೆಯಲ್ಲಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ 2 ಸ್ಥಾನಗಳಿಗಾಗಿ ಸ್ಪರ್ಧಿಸಲು ತೀರ್ಮಾನಿಸಲಾಗಿದೆ. ಬರುವಂತಹ ಏನು ಆರೋಪಗಳಂತ ಹೇಳಿದ್ರೆ ಅಲ್ಲಿ ಇರುವಂತಹ ಅಧಿಕಾರಿಗಳು ಯಾರು ನಮಗೆ ಸ್ಪಂದಿಸುತ್ತಿಲ್ಲ. ಎಲ್ಲ ಕಡೆಯಲ್ಲೂ ಭ್ರಷ್ಟಾಚಾರ, ಲಂಚ ತಾಂಡವಾಡ್ತಿದೆ. ನಾವು ಏನು ಮಾಡಬೇಕಂತ ನಮ್ಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ. ಆದ್ರೆ 5 ವರ್ಷ ನಮ್ಮ ಈ ಸದಸ್ಯರಲ್ಲಿ ಕಾರ್ಯನಿರ್ವಹಿಸಿದ್ರು ಆಯ್ಕೆಯಾದವರು, ಆದ್ರೆ ಅವರು ಕೂಡ ಆ ಬಗ್ಗೆ ಚಕಾರ ಆಗ್ತಾ ಇಲ್ಲ. ಅದಲ್ಲದೆ ನಮ್ಮ ಈ ಪುರಸಭೆ ಎಷ್ಟು ಅನುದಾನಗಳು ಬರುತ್ತವೆ ಎಂಬುದು ಅವರಿಗೆ ಗೊತ್ತಿಲ್ಲ. 14ನೇ ಹಣಕಾಸು ಯೋಜನೆ ಇದೆ, 15ನೇ ಹಣಕಾಸು ಯೋಜನೆ ಇದೆ, SFCM ಫಂಡ್ ಇದೆ. ಇದರಲ್ಲಿ ಸರಾಸಗಟಾಗಿ ಹಣ ಇಲ್ಲಿ ಬರ್ತಾ ಇರ್ತದೆ. ಅಂತ ಆ ಬಂದದ್ದು ಹಣ ಎಲ್ಲಿ ಆಯಿತು, ಕ್ರಿಯಾ ಯೋಜನೆ ಎಲ್ಲಿ ಆಯಿತು, ಕಾರ್ಯಯೋಜನೆಯಲ್ಲಿ ನಿರೂಪಿಸಿದೆ ಎಂಬಂತ ಮಾತಾಡುವ ಒಬ್ಬ ಸದಸ್ಯರು ಅಲ್ಲಿ ನಮಗೆ ಕಾಣ್ತಿಲ್ಲ. ಆದ್ರಿಂದಾಗಿ ನಾವು ಹೇಳುವಂಥದ್ದು ಏನಂದ್ರೆ, ನಾವು ನಿಜವಾಗಿಯೂ ನಾವು ಘೋಷಿಸಿಕೊಂಡಿದ್ದೇವೆ, ನಾವು ಮೌಲ್ಯಾಧಾರಿತವನ್ನು ಅಲ್ಲಿ ವ್ಯಕ್ತಪಡಿಸ್ತೇವೆ. ನಮ್ಮ ಈ ಮೌಲ್ಯಾಧಾರಿತನಾಗಿ ಪ್ರಪ್ರಥಮವಾಗಿ ನಾವು ಭ್ರಷ್ಟಾಚಾರದ ವಿರುದ್ಧನೇ ಮಾತಾಡುವವರು. ಅದಲ್ಲದೆ ನಮ್ಮ ಜೀವನದಲ್ಲಿಯೂ ಕೂಡ ಭ್ರಷ್ಟಾಚಾರ ನುಡಿಸಲಿಕ್ಕಿಲ್ಲ. ನಾವು ವೈಯಕ್ತಿಕ ಕೆಲಸಕ್ಕಾಗಲಿ ಸರ್ಕಾರಿ ಕೆಲಸಕ್ಕೆ ಹೋಗುವಾಗ ಕೂಡ ನಾವು ಸರ್ಕಾರಿ ಅಧಿಕಾರಿಗಳು ಈಗಲೂ ಕೂಡ ಅಷ್ಟೇ ನಾವು ಯಾರಿಗೂ ಹಣ ಕೊಡ್ತಾ ಇಲ್ಲ, ಲಂಚ ಕೊಡ್ತಾರೆ. ಯಾಕಂದ್ರೆ